ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಒಳಿತು ಕೆಟ್ಟದೆಂಬುದು ಇದೆ. ದೇವರ ವಾಕ್ಯ ನಮಗೆ ಯಾವತ್ತೂ ಹೇಳುತ್ತೆ, ಈ ಲೋಕವನ್ನು ದೇವರು ಸೃಷ್ಟಿಸಿದರು, ಮನುಷ್ಯನನ್ನು ಸೃಷ್ಟಿಸಿದರು, ಮನುಷ್ಯನನ್ನು ಒಳ್ಳೆಯದಾಗಿಯೇ ಸೃಷ್ಟಿಸಿದರು. ಆದಿಕಾಂಡದಲ್ಲಿ ನಾವು ಕೇಳುತ್ತೇವೆ, ದೇವರು ಮನುಷ್ಯನನ್ನು ತನ್ನ ರೂಪದಲ್ಲಿ ಸೃಷ್ಟಿಸಿದರು. ಆದರೆ ಏನಾಯಿತು? ಮನುಷ್ಯನ ಒಳ್ಳೆಯತನವನ್ನು ನಾಶ ಮಾಡಲು ಸೈತಾನನು ಅವನಿಸಿದನು. ಮನುಷ್ಯನನ್ನು ಪಾಪ ಕೂಪಕ್ಕೆ ತಳ್ಳಿಬಿಟ್ಟನು. ದೇವರಿಗೆ ಅವಿಧೇಯರಾಗುವಂತೆ ಮಾಡಿದರು. ಈ ರೀತಿ ಮನುಷ್ಯನ ಜೀವನದಲ್ಲಿ ಕತ್ತಲೆ ಬಂದೇ ಬಿಟ್ಟಿತು. ಬೆಳಗಾದ ಜೀವನದಲ್ಲಿ ದೈವ ಸ್ವರೂಪಿಯಾದ ಮಾನವನಲ್ಲಿ ಆ ಒಂದು ಕತ್ತಲೆ ಬಂದುಬಿಟ್ಟು ಮನುಷ್ಯ ಪಾಪಿಯಾಗಿ ಬದುಕಬೇಕಾದ ಪರಿಸ್ಥಿತಿ ಬಂತು. ಜೀವನವನ್ನು ದೇವರು ನಮ್ಗೆ ಕೊಟ್ಟರು ಮನುಷ್ಯನಿಗೆ, ಆದರೆ ಮನುಷ್ಯ ಮರಣವನ್ನು ತಂದುಕೊಂಡನು. ಇದು ಮನುಷ್ಯ ಜೀವನದ ದುರಂತ. ಆದರೆ ಯಾರ ರಾಜ್ಯ ಈ ಲೋಕದಲ್ಲಿ ನಡೆಯುತ್ತೆ? ದೇವರ ರಾಜ್ಯವೋ ಮನುಷ್ಯರ ರಾಜ್ಯವೋ? ಈ ಲೋಕದಲ್ಲಿ ನ್ಯಾಯ ಎಂಬುದು ಇಲ್ಲವಾ? ದೇವರ ಮೇಲೆ ಆ ಶೈತಾನನ ಶಕ್ತಿ ಜಯಿಸುತ್ತೋ? ಈ ಒಂದು ಪ್ರಶ್ನೆ ಅನೇಕ ಬಾರಿ ಮನುಷ್ಯ ಜೀವನದಲ್ಲಿ ನೋಡ್ಕೊಳ್ತೀವಿ. ಅದೆಷ್ಟೋ ಮನುಷ್ಯರು, ಕೆಟ್ಟ ಮನುಷ್ಯರು ಕೆಟ್ಟದಾಗಿ ವರ್ತಿಸ್ತಾರೆ ಜೀವನದಲ್ಲಿ ಎಲ್ಲವನ್ನು, ಆದರೆ ಏನಾಗಲ್ಲ ಅವರಿಗೆ. ಆದರೆ ಒಳ್ಳೆ ಮನುಷ್ಯರು ಕಷ್ಟಪಡ್ತಾರೆ. ಇದನ್ನು ನೋಡುವಾಗ ನಾವು ಗ್ರಹಿಸ್ತೇವೆ, ದೇವರಲ್ಲಿ ನ್ಯಾಯ ಶಕ್ತಿ ಯಾಕೆ ಇಲ್ಲ, ದೇವರು ಇದರಲ್ಲಿ ಯಾಕೆ ಬಿಡ್ತಾರೆ ಎಂಬುದು. ದೇವರ ವಾಕ್ಯ ನಮಗೆ ಹೇಳುತ್ತೆ, ನ್ಯಾಯವಂತ ದೇವರಿದ್ದಾರೆ. ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನಡೆಯುವ ವಿಷಯಗಳಿಗೆ ಸರ್ವೇಶ್ವರನೇ ನ್ಯಾಯಾಧೀಶ. ಒಳಿತು ಕೆಡುಕು ಸೃಷ್ಟಿಸಿದವರು ದೇವರು. ಈ ಒಳಿತು ಕೆಡುಕುಗಳ ಒಂದು ನ್ಯಾಯ ನೀತಿಯನ್ನು, ನಿರ್ಧಾರಗಳನ್ನು ತಕ್ಕೊಳ್ಳುವರು ದೇವರೇ. ಯಾವುದು ಸರಿ, ಯಾವುದು ತಪ್ಪು, ಯಾವನಿಗೆ ಒಳ್ಳೆಯದಾಗಿಸ್ಬೇಕು, ಅವನಿಗೆ ಯಾವನಿಗೆ ಶಿಕ್ಷೆಯನ್ನು ಕೊಡಬೇಕು, ಇದೆಲ್ಲ ನಿರ್ಧರಿಸುವವರು ದೇವರೇ. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ. ಇವತ್ತಿನ ದೇವರ ವಾಕ್ಯ ಶಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 17 ವಾಕ್ಯ 15ರಿಂದ. ಮನುಷ್ಯನ ಮಾರ್ಗಗಳಿವೆ, ನಿತ್ಯವೂ ದೇವರ ಎದುರಿಗೆ ಅವು ಮರೆಯಲಾಗಿರವು ಆತನ ದೃಷ್ಟಿಗೆ. ಏನು ಹೇಳುತ್ತೆ ದೇವರ ವಾಕ್ಯ? ದೇವರ ಕಣ್ಣುಗಳಿಗೆ ಪಟ್ಟಿಯನ್ನು ಕಟ್ಟಿಲ್ಲ. ಮನುಷ್ಯನ ಜೀವನದ ದಾರಿಗಳು ಎಂತೆಂಥವುಗಳಿವೆ. ಒಬ್ಬ ಮನುಷ್ಯ ಕೆಟ್ಟದಾಗಿ ಜೀವಿಸ್ತಾನೆ, ಒಬ್ಬ ಮನುಷ್ಯ ಅನೈತಿಕವಾಗಿ ಜೀವಿಸ್ತಾನೆ, ಇನ್ನೊಬ್ಬ ಮನುಷ್ಯ ಏನೋ ಕಳ್ಳತನದ ದರೋಡೆಕೋರದಂಥ ಜೀವನ ನಡೆಸ್ತಾನೆ, ಇನ್ನೊಬ್ಬನ ಮೋಸಗಾರನಾಗಿರ್ತಾನೆ. ಇವೆಲ್ಲ ಮನುಷ್ಯ ನಡ್ತಾನೆ. ಮೋಸ,
ತಂತ್ರಗಾರಿಕೆ, ಕೆಡುಕುತನ, ವ್ಯಭಿಚಾರ, ದ್ವೇಷ ಸಾಧನೆ, ವೈರತ್ವ ಇವೆಲ್ಲವೂ ಮನುಷ್ಯ ತನ್ನ ಜೀವನದಲ್ಲಿ ಜೀವಿಸ್ತಾನೆ. ಆದರೆ ಇದಕ್ಕೇನು ಕೊನೆ ಇಲ್ವಾ? ಇದಕ್ಕೇನು ಕೊನೆ ಇಲ್ವಾ? ದೇವರಿಗೆ ಇದು ಕಾಣಲ್ವಾ? ದೇವರ ವಾಕ್ಯ ಹೇಳುತ್ತೆ, ದೇವರ ಕಣ್ಣುಗಳಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಲ್ಲ. ಮನುಷ್ಯರ ಮಾರ್ಗಗಳಿವೆ ನಿತ್ಯವೂ ದೇವರ ಎದುರಿಗೆ. ಯಾವುದೇ ರೀತಿಯಲ್ಲಿ ಸಹೋದರರೇ, ನಾವು ನಮ್ಮ ಜೀವನದಲ್ಲಿ ಅಂದ್ಕೊಳ್ತೀವಿ, ನಾನೇನು ಮಾಡ್ತೀನಿ ದೇವರಿಗೆ ತಿಳಿಯಲ್ಲ, ಯಾರಿಗೂ ತಿಳಿಯಲ್ಲ, ನನ್ನ ಕೆಟ್ಟ ಜೀವನ ನಡೆಸ್ತೀನಿ, ಮೋಸಗಾರಿಕೆ ಮಾಡ್ತೀನಿ, ಅದನ್ನು ತಂತ್ರಗಾರಿಕೆಗಳ ನಡೆಸ್ತೀನಿ, ಯಾರು ನೋಡಲ್ಲ, ಯಾರಿಗೂ ಗೊತ್ತಿಲ್ಲ, ನನ್ನಷ್ಟು ಮಾಡ್ತೇನೆ, ಇವುಗಳನ್ನ ಯಾರಿಗೂ ಬುದ್ಧಿ ಅಂದ್ಕೊಳ್ತೀಯ ನೀನು. ಆದರೆ ಪ್ರತಿಯೊಂದು ಆ ದೇವರ ಕಣ್ಣಿಗೆ ಕಾಣುತ್ತೆ. ದೇವರ ಕಣ್ಣಿಗೆ ಕಾಣುತ್ತೆ. ಯಾವುದನ್ನು ದೇವರ ಕಣ್ಣಿಂದ ಮರೆಯಾಗಿಸಲು ಮನುಷ್ಯನಿಂದ ಅಸಾಧ್ಯ. ದೇವರ ಕಣ್ಣುಗಳಿಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತೆ. ಬಾಲ್ಯದಿಂದಲೇ ಕೇಡಿಗೆ ಒಯ್ಯುತ್ತವೆ ಮಾನವರ ಮಾರ್ಗಗಳು, ಅವುಗಳಿಂದ ಆಗದು ಕಲ್ಲು ಹೃದಯವನ್ನು ಮಾಂಸದ ಹೃದಯವನ್ನಾಗಿ ಮಾಡಲು. ಮನುಷ್ಯನ ಜೀವನ ಕೆಲವು ತನ್ನ ಬಾಲ್ಯದಿಂದಲೇ ಒಬ್ಬ ಮನುಷ್ಯನ ಕೆಟ್ಟವನಾಗಿರ್ತಾನೆ ಹೇಳ್ತದೆ ದೇವರ ವಾಕ್ಯ. ಒಂದು ವಿಡಿಯೋವನ್ನು ಕಂಡಿದ್ದೆ ನಾನು. ಒಂದು ಮನೆಯಲ್ಲಿ 5-6 ಮಿತ್ರರು ಕೂಡಿ ಬಾಟಲಿಗಳನ್ನು ತೆಗೆದುಕೊಂಡು ಮದ್ಯವನ್ನು ಸೇವಿಸ್ತಾರೆ, ಡ್ಯಾನ್ಸ್ ಮಾಡುತ್ತಾರೆ, ಅಶ್ಲೀಲವಾಗಿ ನಡೆದುಕೊಳ್ತಾರೆ. ಇದರ ನಡುವೆ ನಾನು ನೋಡಿಕೊಂಡೆ, ಒಬ್ಬ ಚಿಕ್ಕ ಹುಡುಗ, ಆ ಚಿಕ್ಕ ಹುಡುಗ ಏನು ತಿಳಿಯದ ಇವರ ನಡುವೆ ಅವನು ನಲಿತಾನೆ. ಏನಾಗುತ್ತೆ? ಈ ಹಿರಿಯರು ಮಾಡಿದಂಥ ಈ ಕೆಟ್ಟ ಕಾರ್ಯಗಳ ಪ್ರಭಾವ ಈ ಹುಡುಗನ ಮೇಲೆ ಬೀಳುತ್ತೆ. ಈ ಹುಡುಗನ ಜೀವನ, ಬಾಲಕನ ಜೀವನ ಸರ್ವನಾಶವಾಗುತ್ತೆ. ಚಿಕ್ಕಂದಿನಿಂದಲೇ ಆತನ ದಾರಿ ತಪ್ಪುತ್ತೆ. ಎಂತಹ ದುರ್ಗತಿ! ಬಾಲ್ಯದಿಂದಲೇ ಕೇಡಿಗೆ ಒಯ್ಯುತ್ತವೆ ಮಾನವ ಮಾರ್ಗಗಳು. ಸಹೋದರರೇ, ಈ ದೇವರ ವಾಕ್ಯ ನಾವು ಇವತ್ತು ಹೇಳುವಂಥ ವಿಷಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ನಾವು ತಂದೆ ತಾಯಿಗಳು ನಾವು ಹಲವರು, ಗುರು ಹಿರಿಯರು ನಾವು ಹಲವರು. ನಾವು ಮಾಡುವಂಥ ಕಾರ್ಯಗಳ ಪ್ರಭಾವ ಇವತ್ತಿನ ಮಕ್ಕಳ ಮೇಲೆ ಬೀಳುತ್ತೆ. ನಾವು ಹಲವಾರು ಬಾರಿ ಯೋಚಿಸುವುದಿಲ್ಲ. ನಾವು ಮಾಡುವಂಥ ಈ ಕಾರ್ಯಗಳಿಂದ ಎಷ್ಟೆಷ್ಟೋ ಮಕ್ಕಳು ದಾರಿ ತಪ್ಪಿ ಹೋಗುತ್ತಾರೆ. ತಂದೆ ತಾಯಿಗಳ ನಡೆತ ಸರಿ ಇಲ್ಲವೆಂದಾದರೆ, ತಂದೆ ತಾಯಿಗಳ ಒಂದು ರೀತಿಯ ನಡವಳಿಕೆ ಏನೋ ತಪ್ಪು ದಾರಿಯಲ್ಲಿ ಇದೆ ಎಂದಾದರೆ, ಆ ಮಕ್ಕಳು ಅದೇ ತಪ್ಪು ದಾರಿಯಲ್ಲಿ ನಡೆಯುತ್ತಾರೆ. ಯಾಕೆಂದರೆ ಆ ಚಿಕ್ಕ ಮಕ್ಕಳು ಹಿರಿಯರ ಆ ಒಂದು ಜೀವನ ಶೈಲಿಯನ್ನು ನೋಡಿ ಇದೇ ನಮ್ಮ ಮುಂದಿನ ಜೀವನ ಅಂದ್ಕೊಳ್ತಾರೆ. ಅದೇ ದಾರಿಯಲ್ಲಿ ಅವರು ನಡೆಯುತ್ತಾರೆ. ಅವರ ಜೀವನ ನಾಶವಾಗುತ್ತೆ. ಎಚ್ಚರದಿಂದಿರಬೇಕು ತಂದೆ ತಾಯಿಗಳು, ಎಚ್ಚರದಿಂದಿರಬೇಕು ತಂದೆ ತಾಯಿಗಳು. ಯಾವುದೇ ಒಂದು ಮಾತನಾಡುವಾಗ, ಯಾವುದೇ ಒಂದು ಚಿಕ್ಕ ಒಂದು ತನ್ನ ಜೀವನದ ಒಂದು ಯಾವುದೇ ಚಿಕ್ಕ ಚಲನವಲನಗಳಾಗಲಿ, ಮಕ್ಕಳ ಮುಂದೆ ತಂದೆ ತಾಯಿಗಳು ತುಂಬ ಜಾಗೃತಿಯಿಂದಿರಬೇಕು. ಯಾವುದೇ ತಪ್ಪು ರೀತಿಯ ವರ್ತನೆಗಳು ಆ ಮಕ್ಕಳ ಮೇಲೆ ಮನಸ್ಸು ಪ್ರಭಾವವನ್ನು ಬೀರುತ್ತವೆ, ಅವರನ್ನು ತಪ್ಪು ದಾರಿಗೆ ಎಳೆಯುತ್ತವೆ. ಇದು ದೇವರ ವಾಕ್ಯ ನಮಗೆ ಇವತ್ತು ಎಚ್ಚರಿಸುತ್ತೆ. ಮತ್ತೇನು ಹೇಳ್ತೆ ದೇವರ ವಾಕ್ಯ? ಒಮ್ಮೆ ಒಬ್ಬ ಮನುಷ್ಯ ಕೆಟ್ಟ ದಾರಿಯಿಂದ ನಡೆದನೆಂದಾದರೆ ಅವುಗಳಿಂದ ಆಗದು ಕಲ್ಲು ಹೃದಯವನ್ನು ಮಾಂಸದ ಹೃದಯವನ್ನಾಗಿ ಮಾಡಲು.
ಒಮ್ಮೆ ನಮ್ಮ ಹೃದಯ ಕಲ್ಲಂತಾಯಿತು, ಕಲ್ಲಂತೆ ಗಟ್ಟಿಯಾಯಿತು. ಮತ್ತೆ ಅದನ್ನು ಪರಿವರ್ತಿಸಲು ಸುಲಭವಿಲ್ಲ. ಕೆಟ್ಟ ಮನುಷ್ಯ ಒಮ್ಮೆ ಕೆಟ್ಟದನದ ದಾರಿ ಹಿಡಿದ್ರೆ ಆತನನ್ನ ಪರಿವರ್ತಿಸಲು ತುಂಬ ಕಷ್ಟವಿದೆ. ಒಬ್ಬ ಮನುಷ್ಯ ಕೆಟ್ಟವನಾಗುವ ಮೊದಲೇ ಆತನು ಒಳ್ಳೆ ದಾರಿಯಲ್ಲಿ ನಡೆಯುವಂತೆ ನೋಡಿಕೊಳ್ಬೇಕು ವಿನಃ ಕೆಟ್ಟದಾಗಿ ಮತ್ತೆ ಅವನ ಒಳ್ಳೆಯವನಾಗಿಸ್ತೇನೆಂದರೆ ಅಷ್ಟು ಸುಲಭವಿಲ್ಲ, ತುಂಬ ಕಷ್ಟ ಇದೆ. ಒಬ್ಬ 45 ವರ್ಷದ ಒಬ್ಬ ವ್ಯಕ್ತಿ ನನ್ನ ಬಳಿಗೆ ಬಂದರು. ಫಾದರ್, ತುಂಬ ಕುಡಿತಾ ಇದ್ದೀನಿ, ತುಂಬ ಪ್ರಯತ್ನ ಪಟ್ಟೆ. ನಾನು ಯಾವ ರೀತಿಯಲ್ಲಿ ನಾನು ಪ್ರಯತ್ನ ಪಟ್ಟರು ಫಾದರ್, ಈ ಕುಡಿತದ ಚಟ ನನಗೆ ಬಿಡಲಿಕ್ಕೆ ಆಗಲ್ಲ. ನಾನು ಕೇಳಿದೆ, ಯಾವಾಗದಿಂದ ಈ ಕುಡಿತದ ಚಟ ಆರಂಭ ಮಾಡಿದ್ಯಾ? ಆತ ಹೇಳಿದ, ಚಿಕ್ಕ ಹುಡುಗನಾಗಿದ್ದಾಗ ನನ್ನ ತಂದೆ ನನಗೆ ಒಂದು ಚಿಕ್ಕ ಬಾಟಲಿಯನ್ನು ಕೊಟ್ಟು, ಮಗ ಹೋಗಪ್ಪ ಆ ಒಂದು ಅಂಗಡಿಯಿಂದ ಸ್ವಲ್ಪ ಶರಾಬು ಅಂತ ಹೇಳ್ತಿದ್ರು. ನಾನು ಶರಾಬು ತರಲಿಕ್ಕೆ ಹೋಗ್ತಿದ್ದೆ. ಆ ಶರಾಬು ತಂದು ಹಿಂದೆ ಬರುವಾಗ ನಾನು ಸ್ವಲ್ಪ ಅದರಿಂದ ನನ್ನ ಬಾಯಿಗೆ ಹಾಕ್ಕೊಳ್ತಿದ್ದೆ ಮತ್ತು ಖಾಲಿಯಾದ ಶರಾಬ ನೀರು ತುಂಬಿಸ್ತಿದ್ದೆ. ಅಂದಿನಿಂದ ನಾನು ಕೆಟ್ಟ ಅಭ್ಯಾಸ ಆರಂಭ ಮಾಡಿದೆ. ಯಾಕೆ, ನನ್ನ ತಂದೆ ಶರಾಬು ಕುಡಿಯುತ್ತಿದ್ರು ಮನೆಯಲ್ಲಿ. ಅದನ್ನು ನೋಡಿ ನನಗೂ ಕುಡಿಯುವಂತಾಯಿತು. ಆದರೆ ಆ ಒಂದು ಅಭ್ಯಾಸ ಆ ಚಿಕ್ಕಂದಿನಿಂದ ಆರಂಭ ಮಾಡಿದ್ದು ಇವತ್ತು ನನಗೆ ಬಿಡಲಿಕ್ಕೆ ಆಗ್ತಾ ಇಲ್ಲ. ನನ್ನ ಜೀವನ ನಾಶವಾಗ್ತಿದೆ, ತುಂಬ ಬೇಸರ ಆಗ್ತೀನಿ. ನಾನು ಏನು ಮಾಡೋದು ನನಗೆ ಅರ್ಥವಾಗ್ತಿಲ್ಲ. ಸಹೋದರ ಸಹೋದರಿಯರೇ, ಈ ಒಂದು ಘಟನೆ ನೋಡಿಕೊಳ್ಳಿ. ಆ ಒಂದು ಚಿಕ್ಕ ಹುಡುಗನ ಆ ಜೀವನದಲ್ಲಿ ಆ ಒಂದು ಅಭ್ಯಾಸ ಆ ಚಿಕ್ಕ ಹುಡುಗನಿದ್ದಾಗಲೇ ಆರಂಭವಾಯಿತು. ಇವತ್ತು ಆ ಕಲ್ಲುಗಟ್ಟಿದ ಹೃದಯ ಕರಗಿಸಲಿಕ್ಕೆ ಅಷ್ಟು ಸುಲಭ ಇಲ್ಲ. ಒಂದು ಚಟ ಒಬ್ಬನ ಜೀವನದಲ್ಲಿ ಅದು ಅಂಟಿಕೊಂಡಿದ್ದರೆ ಅದನ್ನು ಬಿಡಿಸಲು ಸುಲಭವಲ್ಲ, ತುಂಬ ಕಷ್ಟವಾಗುತ್ತೆ. ಎಚ್ಚರದಿಂದ ಇರಬೇಕು. ಅದಕ್ಕೆ ದೇವರ ವಾಕ್ಯ ನಮಗೆಲ್ಲರಿಗೊಂದು ರೀತಿಯ ಎಚ್ಚರಿಕೆಯನ್ನು ಕೊಡುತ್ತೆ. ಒಬ್ಬೊಬ್ಬ ದೊರೆಯನ್ನು ನೇಮಿಸ್ತನಾದ ಸಕಲ ರಾಷ್ಟ್ರಗಳಿಗೆ ತಾನೇ ದೊರೆಯಾದನು ಇಸ್ರಾಯೇಲರಿಗೆ. ಸಹೋದರ ಸಹೋದರರೇ, ಕೆಟ್ಟ ದಾರಿಯಲ್ಲಿ ಮನುಷ್ಯನು ನಡೆಯುವಾಗ ಕೊನೆಯಲ್ಲಿ ದೇವರು ಏನು ಮಾಡಿದ್ರು? ಅದೇ ಹೇಳಿದೆ, ಮನುಷ್ಯ ಕೆಟ್ಟದನ್ನು ನಡೆಯುತ್ತಾನೆ, ಇದೆಲ್ಲವನ್ನ ದೇವರು ನೋಡ್ತಾರೆ. ಕೊನೆಗೆ ಯಾವಾಗ ಮನುಷ್ಯನ ಹೃದಯಗಳು ಕರಗುವುದಿಲ್ಲ, ಯಾವಾಗ ಮನುಷ್ಯನ ಜೀವನ ಬದಲಾಗುವುದಿಲ್ಲ, ಯಾವಾಗ ಮನುಷ್ಯ ಪರಿವರ್ತನೆ ಆಗುವುದಿಲ್ಲ, ತನ್ನ ಕೆಟ್ಟ ದಾರಿಯಲ್ಲಿ ನಡ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ, ಯಾವ ರೀತಿಯ ಜೀವನ ಪರಿವರ್ತನೆಗೆ ಪ್ರಯತ್ನ ಪಡುವುದಿಲ್ಲ, ಕಲ್ಲುಗಟ್ಟಿದ ಹೃದಯದಂತೆ ಆತನ ಜೀವನವನ್ನು ಜೀವಿಸ್ತಾನೆ. ದೇವರ ವಾಕ್ಯ ಹೇಳುತ್ತೆ, ಒಬ್ಬೊಬ್ಬ ದೊರೆಯನ್ನು ನೇಮಿಸ್ತಾನ ಆತ ಸಕಲ ರಾಷ್ಟ್ರಗಳಿಗೆ. ನ್ಯಾಯ ಕೊಡಲು ದೇವರು ದೊರೆಗಳನ್ನು ನೇಮಿಸಿದರು, ಪ್ರವಾದಿಗಳನ್ನು ನೇಮಿಸಿದರು, ತನ್ನ ಪ್ರತಿನಿಧಿಗಳನ್ನು ನೇಮಿಸಿದರು ದೇವರು. ಇಸ್ರಾಯೇಲರ ಜನಾಂಗದಲ್ಲಿ ನೋಡುತ್ತೇವೆ, ದಾರಿ ತಪ್ಪಿದಾಗ ದೇವರು ಮೋಶೆಯನ್ನು ನೇಮಿಸಿದ್ರು. ಮೋಶೆ ಪ್ರತಿ ಸಲ ದೇವರ ಬಳಿಗೆ ಹೋಗಿ ತನ್ನ ದೇವರ ಇಚ್ಛೆಯನ್ನು ತಿಳಿದುಕೊಂಡು ಆ ಜನರಿಗೆ ಹೇಳ್ತಾ ಇದ್ರು. ತಪ್ಪು ಮಾಡಿದ ಜನರಿಗೆ ಒಂದು ಪಶ್ಚಾತ್ತಾಪ ಪಡಲು ಅವರು ದೇವರಲ್ಲಿ ಹಿಂದೆ ಬರುವಂತೆ ಮಾಡಲು ಪ್ರಯತ್ನ ಪಟ್ಟರು. ದೇವರು ದಾವೀದರಸನ್ನು ನೇಮಿಸಿದರು, ಪ್ರವಾದಿಗಳನ್ನು ನೇಮಿಸಿದರು, ಯೆಶಾಯ ಪ್ರವಾದಿಯನ್ನು ನೇಮಿಸಿದರು, ಯೆರೆಮೀಯ ಪ್ರವಾದಿಯನ್ನು ನೇಮಿಸಿದರು, ದಾನಿಯೇಲನ ಪ್ರವಾದಿಯನ್ನು ನೇಮಿಸಿದರು, ಎಜೇಕಿಯಲನ್ನು ನೇಮಿಸಿದರು, ಅನೇಕ ಪ್ರವಾದಿಗಳನ್ನು ನೇಮಿಸಿದರು. ಯಾಕೆ? ಪ್ರತಿಯೊಬ್ಬ ಪ್ರವಾದಿಗಳು ಮಾಡಿದ್ದ ಕೆಲಸವೇನು? ದೇವರ ವಾಕ್ಯವನ್ನು ಮನುಷ್ಯರ ಹೃದಯದಲ್ಲಿ ಬಿತ್ತುವುದು, ಈ ದೇವರ ವಾಕ್ಯದ ಮೂಲಕ ಅವರ ಜೀವನದಲ್ಲಿ ಬೆಳಕನ್ನು ನೀಡುವುದು, ಅವರ ತಪ್ಪು ಮಾಡಿದಂಥ ತಪ್ಪುಗಳ ಅರಿವನ್ನು ಅವರಿಗೆ ಕೊಡುವುದು, ಪಶ್ಚಾತ್ತಾಪ ಪಾಡುವಂತೆ ಅವರಿಗೆ ಕರೆಯನ್ನು ನೀಡುವುದು. ಇಂಥ ಕಾರ್ಯಗಳನ್ನು ಅವರು ಮಾಡ್ತಾ ಹೋದರು. ಪ್ರವಾದಿಗಳ ಒಂದು ಕರೆಗಳು ಮನುಷ್ಯನಿಗೆ
ಪಶ್ಚಾತ್ತಾಪ ಪಟ್ಟುಕೊಳ್ಳಿ, ಜೀವನ ಪರಿವರ್ತನೆ ಮಾಡಿ. ದೇವರ ಪ್ರೀತಿ ನಮಗೆ ಇದೆ. ಕೆಟ್ಟ ಜೀವನ ನಡೆಸಬೇಡಿ, ಕೆಟ್ಟದನಲ್ಲಿ ಮುಂದೆ ಹೋಗಬೇಡಿ. ದೇವರು ನಿಮಗೋಸ್ಕರ ಆ ಪ್ರೀತಿಯಿಂದ ತುಂಬಿದ್ದಾರೆ. ಆ ನಿಮ್ಮ ಕಲ್ಲುಗಟ್ಟಿದ ಹೃದಯಗಳನ್ನು ಪರಿವರ್ತಿಸಲು ದೇವರು ಇಚ್ಛೆ ಪಡುತ್ತಾರೆ. ಇವುಗಳನ್ನು ಮಾಡಿದರು. ಆದ್ದರಿಂದ ದೇವರು ಈ ಪ್ರವಾದಿಗಳ ಮೂಲಕ, ಈ ಅರಸರ ಮೂಲಕ ಮನುಷ್ಯರ ಜೀವನವನ್ನು ಬದಲಿಸಲು ಪ್ರಯತ್ನಪಟ್ಟರು. ಕೊನೆಗೆ ದೇವರ ವಾಕ್ಯ ಹೇಳ್ತೆ, ತಾನೇ ದೊರೆಯಾದ ಇಸ್ರಾಯೇಲರಿಗೆ. ಯಾವಾಗ ಈ ಪ್ರವಾದಿಗಳ ಆ ವಾಕ್ಯಕ್ಕೆ ಮನುಷ್ಯರು ಕಿವಿಗೊಡಲಿಲ್ಲ, ಯಾವಾಗ ಮನುಷ್ಯರು ಹೃದಯಗಳನ್ನು ಬದಲಿಸಿಲ್ಲ, ಆಗ ದೇವರು ತಾನೇ ದೊರೆಯಾದರು. ಎಜೇಕಿಯೇಲ ಗ್ರಂಥದಲ್ಲಿ ದೇವರು ಹೇಳ್ತಾರೆ, ನಾನೇ ನಿಮ್ಮ ಕುರುಬನಾಗುವೆನು, ನಾನೇ ನಿಮ್ಮನ್ನು ನಡೆಸಿಕೊಳ್ಳುವೆನು, ನಾನೇ ನಿಮಗೆ ಆಹಾರವನ್ನು ನೀಡುವೆನು, ನಾನೇ ನಿಮಗೆ ನೀರನ್ನು ನೀಡುವೆನು, ನಾನೇ ನಿಮ್ಮನ್ನು ನಡೆಸಿಕೊಳ್ಳುವೆನು. ತಾನೇ ದೇವರು ಅರಸನಾದನು. ಈ ಜನರನ್ನು ಆ ಶುದ್ಧ ದಾರಿಯಲ್ಲಿ ನಡೆಸಿಕೊಂಡು ಹೋದರು. ಇದುವೇ ದೇವರ ವಾಕ್ಯ ನಮ್ಗೆ ಹೇಳ್ತದೆ. ಇಸ್ರಾಯೇಲೇ ಆತ ಶಿಸ್ತಿನಿಂದ ಬೆಳೆಸುವ ಚೊಚ್ಚಲ ಮಗನು. ಅವನು ನಿರಾಕರಿಸಿದ್ದೆ ನೀಡುವನು ಆತನಿಗೆ ಪ್ರೀತಿಯ ಬೆಳಕನ್ನು. ಆತನ ಮುಂದೆ ಅವರ ಕಾರ್ಯಗಳೆಲ್ಲ ಸೂರ್ಯನ ಬೆಳಕಿನಂತೆ. ಆತನ ದೃಷ್ಟಿ ಇರುವುದು ಸದಾ ಅವರ ಮಾರ್ಗಗಳ ಮೇಲೆ. ಸಹೋದರ ಸಹೋದರರ ವಾಕ್ಯದಲ್ಲಿ ದೇವರು ಏನು ಹೇಳ್ತಾರೆ? ದೇವರು ಮನುಷ್ಯನ ಒಂದು ಚೊಚ್ಚಲ ಮಗನಂತೆ ಬೆಳೆಸಿದ್ರು. ಅನೇಕರೊಂದು ತಂದೆ ತಾಯಿಗಳಿದ್ದೀರಾ, ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸ್ತೀರಾ? ತನ್ನ ಒಬ್ಬ ಚೊಚ್ಚಲ ಮಗಳಿದ್ರೆ ಒಂದೇ ಮಗಳು ಮೇಲೆಕ್ಕು ಇದ್ರೆ ಕಾಗೆ ಕೊಂಡ್ಕೊಳ್ಬೋದು, ಕೆಳಗಿಟ್ರೆ ಇರುವೆಗಳ ನಾನು ಎತ್ಕೊಳ್ತೀನಿ. ಅಂದರೆ ಅಷ್ಟು ಪ್ರೀತಿಯಲ್ಲಿ ಮಕ್ಕಳನ್ನು ಬೆಳೆಸ್ತೀರಾ ನೀವು ತಂದೆ ತಾಯಿಗಳು. ಇದು ನನ್ನ ಮಗಳು, ಒಬ್ಬನೇ ಮಗಳು. ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ನಿಮ್ಮೆಲ್ಲರನ್ನ ದೇವರು ತನ್ನ ಚೊಚ್ಚಲ ಮಗಳಂತೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ತನ್ನ ಚೊಚ್ಚಲ ಮಗಳಂತೆ ದೇವರನ್ನು ನನ್ನನ್ನು ನಿಮ್ಮನ್ನು ಪ್ರೀತಿಸ್ತಾರೆ. ನಾವು ಸುಜ್ಞಾನದಲ್ಲಿ ನಡೆಯುವಂತೆ ನೋಡಿಕೊಳ್ತಾರೆ. ನಮ್ಮ ಜೀವನದ ಮಾರ್ಗದ ಮೇಲೆ ಅವರು ಕಣ್ಣಿಡುತ್ತಾರೆ. ಪ್ರೀತಿಯನ್ನು ನಮಗೆ ನೀಡುತ್ತಾರೆ. ಸೂರ್ಯನ ಬೆಳಕಿನಂತೆ ಪ್ರೀತಿಯ ಬೆಳಕನ್ನು ನಮಗೆ ನೀಡುತ್ತಾ ತಮ್ಮ ದೃಷ್ಟಿಯನ್ನು ನಮ್ಮ ಜೀವನದ ಮಾರ್ಗದ ಮೇಲೆ ಅವರು ಇಡುತ್ತಾರೆ. ಸಹೋದರ ಸಹೋದರರೇ, ಇದು ದೇವರ ಪ್ರೀತಿ. ಮನುಷ್ಯರನ್ನ ದೇವರು ಸೃಷ್ಟಿಸಿದ್ದಾರೆ. ಆದರೆ ನಾವು ಯೋಚಿಸುವುದು ಬೇಡ. ನಾವೆಲ್ಲ ದೇವರಿಂದ ಕಡೆಗಣಿಸಲ್ಪಟ್ಟಿದ್ದೇವೆ. ಕೆಟ್ಟವರಾದ ಮೇಲೆ ದೇವರು ನಮ್ಮನ್ನು ಕಡೆಗಣಿಸ್ತಾರೆ? ಇಲ್ಲ. ಯಾವೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಎಷ್ಟೇ ದೂರವಾದರೂ ಆ ಮನುಷ್ಯನನ್ನು ತನ್ನೆಡೆಗೆ ಸೆಳೆಯುವುದು, ತನ್ನ ಪ್ರೀತಿಯಲ್ಲಿ ಆ ಮನುಷ್ಯನನ್ನು ಒಂದುಗೂಡಿಸುವುದು, ಆ ಮನುಷ್ಯನಿಗೆ ಪುನರ್ಜೀವನ ಕೊಡುವುದು ದೇವರ ಇಚ್ಛೆ ಮತ್ತು ಆಶೆ. ಸಹೋದರ ಸಹೋದರರೇ, ಅದಕ್ಕಾಗಿ ದೇವರು ಸರ್ವವನ್ನು ಮಾಡ್ತಾರೆ. ಯೋಹಾನನ ಸುವಾರ್ತೆಯಲ್ಲಿ ಅದೇ ಹೇಳಿದಂಥ ವಾಕ್ಯ, ಅಧ್ಯಾಯ 3:16ನೇ ವಾಕ್ಯ, ದೇವರು ಮನುಷ್ಯನನ್ನು ಎಷ್ಟಾಗಿ ಪ್ರೀತಿಸ್ತಾನೆಂದರೆ ತನ್ನ ಏಕಮಾತ್ರ ಪುತ್ರನನ್ನು ಲೋಕಕ್ಕಾಗಿ ಕಳುಹಿಸಿದ್ರು. ಏನಿಲ್ಲ ದೇವರ ಪ್ರೀತಿಯಲ್ಲಿ. ಯೋಹಾನನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತೆ, ಒಬ್ಬ ಮಿತ್ರನ ತನ್ನ ಮಿತ್ರನಿಗೋಸ್ಕರ ಜೀವ ಕೊಡುವಂಥ ಪ್ರೀತಿ, ಅದಕ್ಕಿಂತ ಮಿಗಿಲಾದ ಪ್ರೀತಿ ಇಲ್ಲ.
ಮಿತ್ರನಿಗಾಗಿ ಜೀವ ಕೊಡುವಂಥ ಅದಕ್ಕಿಂತ ಮೇಲಾದ ಪ್ರೀತಿ ಇಲ್ಲ. ಅಂಥ ಪ್ರೀತಿಯನ್ನು ಯೇಸು ತೋರಿಸಿದರು. ಕಲ್ವಾರಿ ಬೆಟ್ಟದಲ್ಲಿ, ಆ ಶಿಲುಬೆಯಲ್ಲಿ ಆ 3 ಗಂಟೆ ಆ ಯಾತನೆಯನ್ನು ಪಟ್ಟು ತನ್ನ ಜೀವವನ್ನು ತನ್ನ ತಂದೆಗೆ ಸಮರ್ಪಿಸಿದರು. ಯಾತಕ್ಕಾಗಿ? ಸಹೋದರ ಒಂದೇ ಒಂದು ಕಾರಣಕ್ಕಾಗಿ, ಪ್ರೀತಿಗಾಗಿ. ಪ್ರತಿಯೊಬ್ಬ ಮನುಷ್ಯನು ತನ್ನೆಡೆಗೆ ಹಿಂದೆ ಬರಬೇಕು. ಯಾಕಂದರೆ ಕಲ್ಲುಗಳನ್ನು ಕರಗಿಸುವ ಶಕ್ತಿ ದೇವರಿಗಿದೆ. ಯೇಸು ಅದಕ್ಕಾಗಿ ಬಂದರು ಈ ಲೋಕಕ್ಕೆ. ಅದೆಷ್ಟೋ ಪಾಪಿಗಳು ಜೀವನವನ್ನು ಬದಲಾಯಿಸಿದ್ರು. ಸುಂಕದ ಮತ್ತಾಯ ಸುಂಕ ವಸೂಲಿ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವನೊಬ್ಬನು ಪಾಪಿ. ಆದರೆ ಯೇಸು ಕ್ರಿಸ್ತರು ಅಲ್ಲಿ ಬಂದಾಗ ಏನಾಯಿತು? ಮತ್ತಾಯ, ಬಾ, ನನ್ನನ್ನು ಹಿಂಬಾಲಿಸು. ಆ ಮತ್ತಾಯನ ಕಲ್ಲು ಹೃದಯ ಕರಗಿತು. ಆತನು ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ. ಪ್ರೇಷಿತರ ಕಾರ್ಯಕಲಾಪಗಳು 9ನೇ ಅಧ್ಯಾಯ. ಸಹೋದರರೇ, ಕಲ್ಲು ಹೃದಯದ ಸೌಲನು ದಮಸ್ಕದ ಕಡೆಗೆ ಹೋಗುತ್ತಿದ್ದನು ತನ್ನ ಕುದುರೆಯಲ್ಲಿ. ಯಾತಕ್ಕಾಗಿ? ಕ್ರೈಸ್ತರ ಬೇಟೆಯಾಡುವುದಕ್ಕಾಗಿ ಈ ಸೌಲನು ತಮ್ಮ ಅಹಂಕಾರದಿಂದ ಮೆರೆತು ಗರ್ವದಿಂದ ತುಂಬಿ ಕುದುರೆಯಲ್ಲಿ ಸಾಗುತ್ತಿದ್ದಾಗ ಏನಾಯಿತು? ಕಲ್ಲುಗಟ್ಟಿದ ಹೃದಯ ಕರಗಿತು. ಸೌಲನೇ, ಯಾತಕ್ಕಾಗಿ ನನ್ನನ್ನು ಪೀಡಿಸ್ತೀಯಾ? ಯೇಸು ಕ್ರಿಸ್ತರು ಆತನಿಗೆ ಒಂದು ದರ್ಶನದಲ್ಲಿ ಕೇಳಿದರು. ಸೌಲನಿಗೆ ಏನು ಹೇಳುವುದು ಎಂದು ತೋಚದಂತಾಯಿತು. ಧರೆಗೆ ಉರುಳಿದ ಸೌಲ ಆ ಬೆಳಕನ್ನು ನೋಡಲು ಆತನಿಗೆ ಆಗಲಿಲ್ಲ. ಯೇಸು ಕ್ರಿಸ್ತನನ್ನು ನೋಡಿದಂಥ ಸೌಲ ಧರೆಗುರುಳಿದ. ಅಲ್ಲಿ ಆತನ ಕಣ್ಣುಗಳು ಕಾಣಿಸದಾದವು, ಕುರುಡನಾದನು. ಕಲ್ಲುಗಟ್ಟಿದ ಹೃದಯ ಕರಗಿತು. ಇದೆಲ್ಲವೂ ದೇವರಿಗೆ ಸಾಧ್ಯ. ಯಾವ ಸೌಲನು ತಾನು ಆ ಕ್ರೈಸ್ತರನ್ನು ಬೇಟೆಯಾಡುವುದಕ್ಕಾಗಿ ಹೋದವನು, ಎಲ್ಲರನ್ನು ತನ್ನ ಖಡ್ಗದಿಂದ ನಾಶಪಡುತ್ತೇನೆ ಅಂದುಕೊಂಡವನು, ಅವರನ್ನು ಬರ್ಬರವಾಗಿ ಎಳೆದುಕೊಂಡು ಎಲ್ಲರನ್ನ ತಾನು ಜೈಲಿಗೆ ಹಾಕುತ್ತೇನೆ ಅಂದುಕೊಂಡವನು ಏನಾದ? ದೇವರ ದೂತನಾದ. ಯೇಸು ಕ್ರಿಸ್ತರ ಶುಭ ಸಂದೇಶದ ದೂತನಾದ. ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಎಷ್ಟು ರಾಷ್ಟ್ರಗಳಿಗೆ ಸಾರಿದ. ಯೇಸು ಕ್ರಿಸ್ತರ ಕರುಣೆ ಪ್ರೀತಿಯನ್ನು ಲೋಕಕ್ಕೆ ಸಾರಿದ. ಕೊನೆಗೆ ತನ್ನ ಜೀವವನ್ನೇ ಯೇಸು ಕ್ರಿಸ್ತರಿಗೆ ಹೋಗಿ ಅರ್ಪಿಸಿದ. ಇದು ಅದ್ಭುತ. ಇದು ದೇವರು ತೋರಿದಂತಹ ಪ್ರೀತಿ. ದೇವರು ಮನುಷ್ಯನ ಜೀವನವನ್ನು ಬದಲಾಯಿಸ್ತಾರೆ. ಸಹೋದರರೇ, ಇದೊಂದು ದೇವರು ಮಾಡಿದಂಥ ಅದ್ಭುತ ಕಾರ್ಯ. ಆದ್ದರಿಂದ ನಾವೆಲ್ಲರೂ ಇವತ್ತು ಈ ದೇವರ ವಾಕ್ಯವನ್ನು ಕೇಳುತ್ತಾ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋಣ. ನಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು. ದೇವರ ಪ್ರೀತಿಯನ್ನು ಅರಿಯಬೇಕು. ಯಾಕಂದರೆ ದೇವರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ಪ್ರೀತಿಯ ಕಣ್ಣಿಟ್ಟಿದ್ದಾರೆ. ಯಾವುದೇ ನಮ್ಮ ನಡೆ ನುಡಿಗಳು ಅವರಿಗೆ ತಿಳಿದುಕೊಳ್ಳುತ್ತವೆ. ಯೇಸು ಕ್ರಿಸ್ತರು ನಮ್ಮನ್ನು ಪ್ರೀತಿಸ್ತಾರೆ. ನಮ್ಮ ಜೀವನ ಪರಿವರ್ತನೆ ಆಗಬೇಕೆಂಬುದವರ ಇಚ್ಛೆ. ಆದ್ದರಿಂದ ನಮ್ಮೆಲ್ಲ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ತಪ್ಪು ದಾರಿಗೆ ಹೋದವರು ನಾವು ಹಿಂದಿರುಗೋಣ. ದೇವರ ಪ್ರೀತಿಯ ಕಡೆಗೆ ಬರೋಣ. ಸನ್ಮಾರ್ಗದಲ್ಲಿ ಸಾಗೋಣ. ಇದುವೇ ನಮ್ಮ ಹೊಸ ಜೀವನ. ಇಂಥ ಹೊಸ ಜೀವನವನ್ನು ನಡೆಸಲು ದೇವರ ವಾಕ್ಯ ನಮಗೆ ನೀಡುವಂಥ ಕರೆಯನ್ನು ಸ್ವೀಕರಿಸ್ತಾ ಅದರಂತೆ ನಡೆಯಲು ಒಂದು ಕಡೆಗೆ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಅದ್ಭುತ ಪ್ರೀತಿ ನಿಮ್ಮದು.
ಯಾವ ಮನುಷ್ಯನು ಎಷ್ಟೇ ಕೆಟ್ಟದಾದರೂ, ಕಲ್ಲು ಹೃದಯ ಉಳ್ಳವನಾದರೂ, ಆ ಕಲ್ಲು ಹೃದಯವನ್ನು ಕರಗಿಸುವಂಥ ಪ್ರೀತಿ ನಿಮ್ಮದು. ಮನುಷ್ಯ ಜೀವನದಲ್ಲಿ ದಾರಿ ತಪ್ಪಿದವರ ಅದೆಷ್ಟೋ ಮಂದಿಯನ್ನು ನೀವು ಅವರನ್ನು ಪರಿವರ್ತಿಸಿ, ಅವರ ಕಲ್ಲು ಹೃದಯಗಳನ್ನು ಕರಗಿಸಿ ಮನುಷ್ಯ ರೂಪಕ್ಕೆ ತಂದಿದ್ದೀರಿ. ಅದೇ ಪ್ರೀತಿಯನ್ನು ಯೇಸು ಕ್ರಿಸ್ತ ನಿಮ್ಮ ಪುತ್ರನ ಮುಖಾಂತರ ಈ ಲೋಕಕ್ಕೆ ನೀವು ತೋರಿಸಿದ್ದೀರಿ. ನಮ್ಮ ಜೀವನಕ್ಕೆ ಹೊಸ ರೂಪವನ್ನು ನೀಡಿರಿ ಸ್ವಾಮಿ. ನಮ್ಮ ಜೀವನದಲ್ಲಿ ನಾವು ಕೆಟ್ಟ ದಾರಿಯಲ್ಲಿ ಹಲವಾರು ಬಾರಿ ಸಾಗುವಾಗ ಆ ನಿಮ್ಮ ಪ್ರೀತಿಯನ್ನು ನಮ್ಮಲ್ಲಿ ಹಾರಿಸಿರಿ. ನಮ್ಮ ಜೀವನ ಪರಿವರ್ತನೆಯಾಗುವಂತೆ ನಿಮ್ಮ ಕರುಣೆಯನ್ನು ದಯಪಾಲಿಸಿರಿ. ಕೆಟ್ಟ ದಾರಿಯನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯಲು ನಮಗೆ ಆ ಶಕ್ತಿಯನ್ನು ನೀಡಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.